ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಅಂಡ್ ವೆಲ್ಕಮ್ ಟು ದ ಚಾನೆಲ್. ಹಾಯ್ ಕನ್ನಡ. ಹಾಯ್. ಇವತ್ತು ನಾವು ಮಲ್ಬಾ ಗೋಲ್ಡನ್ ಡೈಮಂಡ್ಸ್ಗೆ ಹೋಗ್ತಾ ಇದೀವಿ ಬಿಕಾಸ್ ನಾನು 1 year ಬ್ಯಾಕ್ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ನಲ್ಲ. ಸೊ ಆ ಇನ್ವೆಸ್ಟ್ಮೆಂಟ್ ಗೋಲ್ಡ್ ಇವತ್ತು ಸಿಗ್ತಾ ಇದೆ. ಐ ಆಮ್ ಸೋ ಎಕ್ಸೈಟೆಡ್ ಬಿಕಾಸ್ ನನ್ನ ಫಸ್ಟ್ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಇದು. ನನಗೆ ಕನಸಿನ ಮನೆಗೆ ಕನಸಿನ ಗೋಲ್ಡ್. ಸೊ ಬೇಸಿಕ್ಲಿ ನನಗೆ ಇನ್ವೆಸ್ಟ್ಮೆಂಟ್ಸ್ ಮಾಡೋದಂದ್ರೆ ಇಷ್ಟ, ಬಿಕಾಸ್ ಸೇವಿಂಗ್ಸ್ ಇರಬೇಕಲ್ವ, ಒಂದು ರೀತಿನಲ್ಲಿ ಮಾಡ್ತಾನೆ ಇರ್ತೀವಿ. ಸೊ ಬಟ್ ಗೋಲ್ಡ್ಗೆ ಫಸ್ಟ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರಿಂದ ಲೆಟ್ಸ್ ಸಿ ಇದು ಆ್ಯಕ್ಚುಲಿ ವರ್ಕೌಟ್ ಆಗಿದೆಯಾ, ಇಟ್ಸ್ ಆ್ಯಕ್ಚುಲಿ ಪ್ರಾಫಿಟೇಬಲಾ ಈ ಸ್ಕೀಮ್ ಎಲ್ಲ ಅನ್ನೋದು ಅಂತ ಹೋಗ್ಬಿಟ್ಟು ನೋಡೋಣ. ಆ್ಯಂಡ್ ನಾನು ಮದುವೆ ಶಾಪಿಂಗ್ ಮಲ್ಬಾ ಗೋಲ್ಡನ್ ಡೈಮಂಡ್ಸಲ್ಲಿ ಮಾಡಿದ್ರಿಂದ ನನಗೆ ಅದು ತುಂಬ ರಿಲಯಬಲ್ ಪ್ಲೇಸ್ ಅಂತ ಅನಿಸುತ್ತೆ, ಬಿಕಾಸ್ ಅವ್ರ ಪರಿಚಯ ಇದೆಯಲ್ಲ ತುಂಬ ವರ್ಷದಿಂದ. ಸೊ ಅಲ್ಲೇ ಮಾಡಿದ್ದೀನಿ. ಲೆಟ್ ಅಸ್ ಸಿ. ಇದು ಉಡುಪಿಯ ಮಲ್ಬಾ ಗೋಲ್ಡನ್ ಡೈಮಂಡ್ಸ್ ಬ್ರಾಂಚ್. ಆ್ಯಂಡ್ ಎಂಟ್ರಿ ಆಗಿದ ತಕ್ಷಣ ಲವ್ಲಿ ಕಲೆಕ್ಷನ್ಸೇ ನೋಡಿದೆ. ಚಿನ್ನ ತಗೋಬೇಕಾ ಬೇಡವಾ? ಚಿನ್ನ ತಗೊಳಕ್ಕೆ ಬಂದಿದ್ದೀರ, ತಗೊಳ್ಳಿ. ಎಷ್ಟು ಬೆಲೆ ಚಿನ್ನ ತಗೊಳ್ಳಿ? ಎಷ್ಟು ಬೆಲೆ ಚಿನ್ನ ತಗೋಬೇಕು? ಅದೇನು ನನಗೇನು ಗೊತ್ತು. 3 ಲಕ್ಷ, 5 ಲಕ್ಷ ಹೇಳಿ. 5 ಲಕ್ಷ ತಗೊಳ್ಳಿ. ತುಂಬ ಸಮಯ ಆಗಿತ್ತಲ್ವ. ಸೊ ಮಲ್ಬಾ ಗೋಲ್ಡನ್ ಡೈಮಂಡ್ಸಿಗೆ ಬಂದು ಮೇಲೆ ಕೆಳಗಡೆ ಎಲ್ಲದನ್ನು ನೋಡಿ ಇದಾದ್ಮೇಲೆ ತಾತನ ಜೊತೆ ಕೂತು ಹಿ ವಾಸ್ ಎಂಜಾಯಿಂಗ್ ಹಿಸ್ ನ್ಯೂಸ್ ಪೇಪರ್ ರೀಡಿಂಗ್. ನನಗೆ ಎಷ್ಟು ಎಕ್ಸೈಟ್ಮೆಂಟ್ ಇದೆಯೋ ಇಲ್ಲಿ ಬಂದಮೇಲೆ ತಾತನಿಗೂ ಅಷ್ಟೇ ಎಕ್ಸೈಟ್ಮೆಂಟ್. ಬಗ್ಗಿ ನೋಡ್ತಾ ಇದ್ದಾರೆ ಚಿನ್ನ ಕಲೆಕ್ಷನ್ಸ್ ಏನೋ ಹೇಗಿದೆ. ಆಸೆ ಅವ್ರಿಗೆ ಮೊಮ್ಮಗಳು ಏನೋ ತಗೋತಾ ಇದ್ದಾಳೆ, ತಗೊಳ್ಳಿ ಬಿಡಿ ಅಂತ. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ನಾನು ಮಂತ್ ಬೈ ಮಂತ್ ಇಷ್ಟು ಪೇಮೆಂಟ್ ಮಾಡ್ತಾ ಬಂದಿದ್ದೀನಿ. ಮಂತ್ಲಿ 25,000 ಪೇ ಮಾಡಿದ್ದೀನಿ. ಎಸ್, 25,000 ಫ್ರಮ್ ಸೇವಿಂಗ್ಸ್. ಸೊ 25,000 ಪೇ ಮಾಡಿದ್ದೀನಲ್ವಾ? ಎಷ್ಟು ಮಂತ್ಸ್ ಪೇ ಮಾಡಿದ್ದೀನಿ? 11 months ಪೇ ಮಾಡಿ. 11 months ಪೇ ಮಾಡಿದ್ದೀನಿ ಔಟ್ ಆಫ್ 12 months. ಸೊ ಇದ್ರಲ್ಲಿ ನಮಗೆ ಪ್ರಾಫಿಟ್ ಏನು? ನಿಮಗೆ 11 months ನೀವು ಮಂತ್ಲಿ ಬೈ ಮಂತ್ಲಿ 11 months ಇಲ್ಲಿ ನೀವು 25,000 ಈಚ್ ಆಗಿ ಪೇ ಮಾಡಿದ್ದೀರಾ. ಸೊ 2,75,000 ನೀವು ಟೋಟಲ್ ಪೇ ಮಾಡಿರುವಂಥ ಅಮೌಂಟ್ ಆಗಿದೆ. ಇದರಲ್ಲಿ ಬೆನಿಫಿಟ್ ಏನಂದರೆ ಈ 2,75,000ಗೆ ನೀವು ಇವತ್ತಿನ ಗೋಲ್ಡ್ ರೇಟಿಗೆ ನಾವು ಡಿವೈಡ್ ಮಾಡಬೇಕಾದ್ರೆ ಎಷ್ಟು ಚಿನ್ನ ಬರುತ್ತೆ, ಆ ಚಿನ್ನಕ್ಕೆ ನಿಮಗೆ 18% ಏನು ತಯಾರಿಕಾ ಶುಲ್ಕ ಇದೆ, ಮೇಕಿಂಗ್ ಚಾರ್ಜಸ್, ಅದು ನಿಮಗೆ ಫ್ರೀ ಆಗಿ ಸಿಗುತ್ತೆ ಮೇಡಮ್. ಒಂದು ವೇಳೆ ನೀವೇನಾದರೂ 1% ಹೈಯರ್, ಇವಾಗ ಕೆಲವು ಆ್ಯಂಟಿಕ್ ಜ್ಯುವೆಲ್ರೀಸ್ ಎಲ್ಲ ಬರುವಂಥದ್ದು ನೀವು 19% or 20% ಹೀಗೆ ಬೈ ಮಾಡಿದ್ರಿ ಅಂತಂದರೆ 1 or 2, ಇವಾಗ ನೀವು 19 ತೊಗೊಂಡ್ರಿ ಅಂತಂದರೆ ಇದರಲ್ಲಿ 18 ನಿಮಗೆ ಬೆನಿಫಿಟ್ ಆಗಿ ಫ್ರೀ ಆಗುತ್ತೆ. ಜಸ್ಟ್ 1% ಪೇ ಮಾಡಲಿಕ್ಕೆ ಬರುತ್ತೆ. ಒಂದು ವೇಳೆ ಇದರಲ್ಲಿ ಬೆನಿಫಿಟ್ ನೀವು ಡೈಮಂಡ್ ತೊಗೊಳ್ತೀರಾ ಅಂದರೆ 20% ಫ್ಲಾಟ್ ಡೈಮಂಡ್ ವ್ಯಾಲ್ಯೂ ಮೇಲೆ ಕೂಡ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಮೇಡಮ್. ಇದು ನಿಮಗೆ ಇದರಲ್ಲಿರುವ ಬೆಸ್ಟ್ ಬೆನಿಫಿಟ್ ಮೇಡಮ್. ಇದು ನಾನು ಯಾಕೆ ಇವ್ರ ಹತ್ರ ಆನೆಸ್ಟಾಗಿ ಕೇಳ್ತಾ ಇದ್ದೀನಿ ಅಂದರೆ, ಇಷ್ಟು ತಿಂಗಳು ನಾನು ಬೆಂಗಳೂರಿಂದ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತಾ ಇದ್ದೆ. ಪರ್ ಮಂತ್ ಇಷ್ಟು ಕಟ್ ಆಗುತ್ತೆ ಅಂದರೆ ಓಕೆ ಡಿಡಕ್ಟ್ ಆಗ್ತಾ ಇತ್ತು. ಬಟ್ ದಿಸ್ ಇಸ್ ಮೈ ಫಸ್ಟ್ ಟೈಮ್ ಕಮಿಂಗ್ ಇಯರ್. ಇನ್ ಪರ್ಸನ್ ಕೇಳಬೇಕಲ್ವಾ, ಇಟ್ಸ್ ಪ್ರಾಫಿಟೇಬಲ್ ಬಿಕಾಸ್ ನೆಕ್ಸ್ಟ್ ಇಯರ್ಗೆ ನಾನು ಕಂಟಿನ್ಯೂ ಮಾಡಬೇಕಾ ಬೇಡವಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಹೌ ಅಬೌಟ್ ಅ ಗೋಲ್ಡ್ ಕಾಯಿನ್? ಬಿಕಾಸ್ ಆಬ್ವಿಯಸ್ಲಿ ನಾನು ಚಿನ್ನ ಜಾಸ್ತಿ ಹಾಕಲ್ಲ, ಮದುವೆಗೆ ಹಾಕಿದ್ದೆ, ಆಮೇಲೆ ನಾನು ಹಾಕಲೇ ಇಲ್ಲ ಆ ಚಿನ್ನನ. ಐ ಆಮ್ ಥಿಂಕಿಂಗ್ ಗೋಲ್ಡ್ ಕಾಯಿನ್ ಬೈ ಮಾಡಿದ್ರೆ ಒಳ್ಳೇದು ಅಥವಾ ಗೋಲ್ಡ್ ಚೈನ್ ಬೈ ಮಾಡಿದ್ರೆ ಒಳ್ಳೇದು? ಬಟ್ ಈ ಒಂದು ಸೇವಿಂಗ್ ಸ್ಕೀಮಲ್ಲಿ ನಿಮಗೆ ಹೇಗೆ ಅಂದರೆ ನಾವು ಗೋಲ್ಡ್ ಕಾಯಿನನ್ನು ಕೂಡ ಕೊಡ್ತೀವಿ. ಬಟ್ ನಿಮಗೆ ಹೇಗೆ ಅಂತ ಹೇಳಿದರೆ ಮೇಡಮ್, ಇವಾಗ ನೀವು ಗೋಲ್ಡ್ ಕಾಯಿನ್ ತೊಗೊಂಡ್ರೆ ಅದರಲ್ಲಿ ನಾವೀಗ ಕೊಡ್ತಾ ಇರುವಂಥ ಇದರ ಬೆನಿಫಿಟ್ ಏನಂತ ಹೇಳಿದರೆ ಮೇಕಿಂಗ್ ಚಾರ್ಜಸ್ ಫ್ರೀ ಬೆನಿಫಿಟ್. ನೀವೊಂದು ಗೋಲ್ಡ್ ಕಾಯಿನ್ ತೊಗೊಂಡ್ರೆ ಅದರಲ್ಲಿ ಜಸ್ಟ್ ಮೇಕಿಂಗ್ ಚಾರ್ಜಸ್ ಏನಿರಲ್ಲ, 1 or 2% ಹ್ಯಾಂಡ್ಲಿಂಗ್ ಚಾರ್ಜಸ್ ಮಾತ್ರ ಇರುತ್ತೆ. ಸೊ ನೀವು ಅದರಲ್ಲಿ ಕಾಯಿನ್ ತೊಗೊಂಡ್ರೆ ಇದರಲ್ಲಿ ನಿಮಗೆ ಹ್ಯಾಂಡ್ಲಿಂಗ್ ಚಾರ್ಜಸ್ ಮಾತ್ರ ಫ್ರೀ ಆಗುತ್ತೆ. ಇದಕ್ಕಿಂತ ಬೆಟರ್ ನಿಮಗೆ ಏನಾದರೂ ನೀವು ಆರ್ನಮೆಂಟ್ ಜ್ಯುವೆಲ್ರಿ ಬೈ ಮಾಡ್ತೀರಿ ಅಂತ ಆದರೆ ನಿಮಗೆ ಅಪ್ ಟು 18% ಮೇಕಿಂಗ್ ಚಾರ್ಜೇ ಫ್ರೀ ಆಗುತ್ತಲ್ಲ ಮೇಡಮ್. ಸೊ ನಿಮಗೆ ಕಾಯಿನಿಗಿಂತ ಬೆಟರ್ ನೀವು ಆರ್ನಮೆಂಟ್ಸ್ ತೊಗೊಂಡ್ರೆ ಇದರಲ್ಲಿ ಬೆನಿಫಿಟ್ ಜಾಸ್ತಿ. ಓಕೆ, ಇವಾಗ ಯೋಚನೆ ಮಾಡಬೇಕಾಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ದೀಪು ಅವರು ಕಾಲ್ ಮಾಡಿ ಈ ಡೀಟೇಲ್ಸ್ನ ಶೇರ್ ಮಾಡೋದು, ಅವ್ರ ಒಪಿನಿಯನ್ ಏನಿರುತ್ತೆ ಅಂತ ನೋಡಿ ಕ್ವಿಕ್ ಆಗಿ ವಿ ನೀಡ್ ಟು ಕಮ್ ಟು ಅ ಡಿಸಿಷನ್. ಏನು ತಗೊಂಡ್ರೆ ಒಳ್ಳೇದು ಅಂತ? ಎರಡೂ ಒಳ್ಳೇದೆಯಾ? ಇದು ಚೆನ್ನಾಗೈತಾ ಇದು ಮಾಡಿರೋದು? ಉಳಿತಾಯ ಮಾಡಿರೋದು ಒಳ್ಳೇದಾ? ಈ ಥರ ಒಳ್ಳೇದಾ? ಮನೆಗೆ ಒಳ್ಳೇದಾಯ್ತಾ? ಇದೆಂಗೈತೆ? 3 ಲಕ್ಷ ಅಂತೆ. ಚೆನ್ನಾಗೈತಾ? ಸೊ ನನ್ನ ಬಜೆಟಲ್ಲಿ ಇವಾಗ 3 lakhsಲ್ಲಿ ನನಗೆ ಬರುವಂಥ ಶಾರ್ಟ್ ಜ್ಯುವೆಲ್ರಿ ಅಂದರೆ ಈ ರೀತಿ ಇರುತ್ತೆ. ಆ್ಯಂಡ್ ಲಾಂಗ್ ಜ್ಯುವೆಲ್ರಿ ನೋಡಬೇಕು ಹೇಗಿರುತ್ತೆ ಅಂತ. ಬಟ್ ಲೆಟ್ಸ್ ಟ್ರೈ. ಒಂದು ಡೈಮಂಡ್ ಇದರಲ್ಲಿ ಯೂಸ್ ಮಾಡಿರುವಂಥದ್ದು ಅನ್ಕಟ್ ಡೈಮಂಡ್ಸ್, ಮತ್ತೆ ಇದು ಕೂಡ ಅನ್ಕಟ್ ಡೈಮಂಡ್ಸ್. ಸೊ ನನ್ನ ಬಜೆಟ್ಗೆ ಅನ್ಕಟ್ ಡೈಮಂಡ್ಸ್ ಕೂಡ ಬರುತ್ತೆ ಅಂತ ಹೇಳಿದ್ರು. ಇದ್ರ ಜೊತೆಗೆ ಗೋಲ್ಡ್ ಕೂಡ. ಹಾಗಾದ್ರೆ ಟೋಟಲ್ ವ್ಯಾಲ್ಯೂ ಎಷ್ಟಿರ್ಬೋದು ಅಂತ ಯೋಚನೆ ಮಾಡಿ. ದಿಸ್ ಇಸ್ ಸೋ ಪ್ರಿಟಿ. ಜೆಮ್ಸ್ ಸ್ಟೋನ್ ಮತ್ತೆ ಅನ್ಕಟ್ ಡೈಮಂಡ್ಸ್ ಇಷ್ಟೊತ್ತು ತೋರಿಸಿದ್ರು, ಬಟ್ ಇವಾಗ ಇದು ಪ್ಯೂರ್ ಡೈಮಂಡ್ಸ್ ಇದನ್ನು ಬರುತ್ತಂತೆ ನನ್ನ ಬಜೆಟ್ ಅಲ್ಲಿ. ಓ ಮೈ ಗಾಡ್, ಹೂ ಡಸಂಟ್ ಲವ್ ಡೈಮಂಡ್ ಜ್ಯುವೆಲ್ರಿ? ಲಾಟ್ ಆಫ್ ಕಲೆಕ್ಷನ್ಸ್ ಇದೆ ಮೇಡಮ್.
ಬಟ್ ಯು ನೋ ವಾಟ್ ಬ್ಯಾಡ್ ಟೈಮಲ್ಲಿ ಹುಡುಗರು ಕಾಲ್ ತೆಗಿಯಲ್ಲ. ನನ್ನ ಹಸ್ಬೆಂಡ್ ಕಾಲೇ ಪಿಕ್ ಮಾಡ್ತಾ ಇಲ್ಲ. ಆಬ್ವಿಯಸ್ಲಿ ಪೇಷನ್ಸ್ ಇರ್ಬೋದು, ಈಸ್ ಆಲ್ಸೋ ಬಿಸಿ ಡಾಕ್ಟರ್ ಅಂದಮೇಲೆ ಇವನು. ಬಟ್ ಈ ಟೈಮ್ ಕಾಲ್ ರಿಸೀವ್ ಮಾಡಿ ಹೇಳ್ಬೇಕು ನಾನೇ ನಾನು ಏನು ತಗೋಬೇಕು ಅಂತ. ಹೆಂಗೆ ಡಿಸಿಷನ್ ತಗೊಳ್ಳೋದು ನಾವು? ಜಸ್ಟ್ ಟ್ರೈ ಮಾಡಿ ಮೇಡಮ್ ಇದನ್ನ. ಟ್ರೈ ಮಾಡಿದ್ರೆ ತಗೊಂಡು ಹೋಗ್ತೀನಿ ಮನೆಗೆ. ಎಸ್ ತಗೊಂಡೋಗಿ. ಅವ್ರಿಗೆ ಸ್ಕೀಮ್ ಕಟ್ಟಿದ್ದೀವಿ, ದುಡ್ಡು ಆಲ್ರೆಡಿ ಅವ್ರ ಹತ್ರ ಇದೆ ಅಲ್ಲ. ಅಮೌಂಟ್ ಆಲ್ರೆಡಿ ನಮ್ಮ ಹತ್ರ ಇದೆ. ಪ್ರಿಟಿ ಡೈಮಂಡ್ ಬ್ರೇಸ್ಲೆಟ್ ಬರ್ಕೊಂಡೆ. ಎಸ್ ಡೈಮಂಡ್ ಬ್ರೇಸ್ಲೆಟ್ ಮಾಡ್ಕೊಂಡು ಬಜೆಟಲ್ಲಿ ಜೆಮ್ ಸ್ಟೋನ್ ಸಿಗುತ್ತೆ, ಡೈಮಂಡ್ ಆ್ಯಂಡ್ ಗೋಲ್ಡ್ ಕೂಡ ಸಿಗುತ್ತೆ ಅಂದಾಗ ಕನ್ಫ್ಯೂಷನ್ ಆಯಿತು ಯಾವುದು ತಗೊಂಡ್ರೆ ಒಳ್ಳೇದು, ವಿಚ್ ಇಸ್ ಮೋರ್ ಪ್ರಾಫಿಟೇಬಲ್. ಬಟ್ ಅಲ್ಟಿಮೇಟ್ಲಿ ವಾಟ್ ಇಸ್ ದ ಬೆಸ್ಟ್? ಪ್ಯೂರ್ ಗೋಲ್ಡ್ ಇಸ್ ದ ಬೆಸ್ಟ್. ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಸೊ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ನನಗೆ ಇವಾಗ ಗೊತ್ತಾಗಿದೆ ಅಂದರೆ, ನಾನು ಇನ್ವೆಸ್ಟ್ ಮಾಡಿದ್ದು 2,75,000, ಬಟ್ ನನಗೆ 3,08,000 ಇಂದ 3,24,000 ರೇಂಜ್ ತನಕನೂ ಜ್ಯುವೆಲ್ರಿ ನೋಡ್ಬೋದು, ವಿಚ್ ಮೀನ್ಸ್ ಇಟ್ಸ್ ಅ ಪ್ರಾಫಿಟ್ ಅಲ್ವಾ? ಎಸ್ ಓಕೆ, ನಾನು ಕಟ್ಟಿರೋ ಮಾರ್ಜಿನ್ಗಿಂತ ಜಾಸ್ತಿನೇ ನನಗೆ ವ್ಯಾಲ್ಯೂ ಜ್ಯುವೆಲ್ರಿ ಸಿಗುತ್ತೆ. ಗುಡ್. ಆಕ್ಚುಲಿ ದೀಪು ಅವ್ರು ಫೈನಲಿ ಕಾಲಿಗೆ ಸಿಕ್ಕಿದ್ರು, ಇವ್ರ ಜೊತೆ ಮಾತಾಡಿಸಿ ಕನ್ಫರ್ಮ್ ಮಾಡಿಸಿದೆ, ಇದರ್ ಇಟ್ಸ್ ಕಾಯಿನ್ ಆರ್ ಜ್ಯುವೆಲ್ರಿ. ದೀಪು ಸೆಟ್ ಪ್ಲೀಸ್ ಜ್ಯುವೆಲ್ರಿ ತಗೊಳ್ಳು ಅಂತ. ಇದು ನನ್ನ ಬಜೆಟ್ ಅಲ್ಲಿ ಇತ್ತು ಅಂಡ್ ದಿಸ್ ಇಸ್ ಮೈ ಫಸ್ಟ್ ಚಾಯ್ಸ್. ಬಟ್ ದೀಪು ಅಂದ್ರು ಮೇಕಿಂಗ್ ಚಾರ್ಜಸ್ ಜಾಸ್ತಿ ಇದೆ, ಪ್ರಾಫಿಟೇಬಲ್ ಆಗಲ್ಲ ಅಂತ. ಅವಾಗ ಬಂದಿದ್ದೀವಿ, ಇನ್ನೂ ಆಗಲಿಲ್ಲ, ಟೈಮ್ ಆಲ್ಮೋಸ್ಟ್ 3 o'clock ಆಗ್ತಾ ಇದೆ, ಊಟನೂ ಮಾಡಿಲ್ಲ ನಾವು. ಬಟ್ ಶಾಪಿಂಗ್ ಅಂದಮೇಲೆ ಹಾಗೆ ಅಲ್ಲ. ಓಕೆ, ಪಾಸಿಟಿವ್ ನೋಟ್ ಇದೆ. ಐ ಆಮ್ ಶ್ಯೂರ್ ನಾನು ಈ ಸ್ಕೀಮ್ನ ಕಂಟಿನ್ಯೂ ಮಾಡ್ತೀನಿ, ಬಿಕಾಸ್ ಐ ಫೈಂಡ್ ಇಟ್ಸ್ ಪ್ರಾಫಿಟೇಬಲ್ ಅಂತೆ. ಅಮ್ಮನ ಖುಷಿ ನೋಡಿ, ಅಮ್ಮ ಸ್ಕೀಮ್ ಮಾಡು ನಾನು ಮಾಡೋದೇ ಇಲ್ಲ, ದಿಸ್ ಇಸ್ ದ ಲಾಸ್ಟ್ ಸ್ಕೀಮ್ ಅಂತ. ನೌ ಶಿ ಇಸ್ ವೆರಿ ಹ್ಯಾಪಿ ಬಿಕಾಸ್ ಇಟ್ಸ್ ಪ್ರಾಫಿಟೇಬಲ್ ಅಂತ ಅನ್ನಿಸ್ತಾ ಇದೆಯಲ್ಲ. ಲೆಟ್ಸ್ ಡೂ ಇಟ್, ವಾಟ್ಸ್ ರಾಂಗ್? ಚೆನ್ನಾಗಿದೆ, ಮಕ್ಕಳು ಕಿವಿದು ನನಗೆ ಬೇಕು ಇದು. ಸಿ ಪುಟಾಣಿ ಇಯರಿಂಗ್ಸ್. ಓಕೆ, ಡೈಲಿ ವೇರ್ಗೆ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಇಷ್ಟೊತ್ತು ಜ್ಯುವೆಲ್ರಿ ಶಾಪಿಂಗ್ ಆಯಿತು, ಬಟ್ ಆ ಕೆಲಸ ಇನ್ನೂ ಪೆಂಡಿಂಗ್ ಇದೆ. ಇವಾಗ ಬಂದಿರೋದು ಟು ಸುಧಾ ಫರ್ನಿಚರ್. ಯಾಕೆ ಅಂತ ಗೊತ್ತಾಗುತ್ತೆ. ಇಷ್ಟೊತ್ತು ಮಲ್ಬಾ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಅಲ್ಲಿ ಆಯಿತು, ಇದೀಗ ಬಂದಿರೋದು ಸುಧಾ ಫರ್ನಿಚರ್ಸ್ಗೆ. ಅಪ್ಪ ಅಮ್ಮನ ಹೊಸ ಮನೆ ಆಗಿದೆ, ಸೊ ಅದಕ್ಕೆ ಫರ್ನಿಚರ್ಸ್ ನೋಡೋಣ ಅಂತ. ಆ್ಯಕ್ಚುಲಿ ಅವ್ರು ಹೊಸ ಸೋಫಾ ಸೆಟ್ ಆಲ್ರೆಡಿ ಪರ್ಚೇಸ್ ಮಾಡಿದ್ದಾರೆ. ಸಮಥಿಂಗ್ ಇದೇ ಸ್ಟೈಲಲ್ಲಿ ಇದೆ ಅವ್ರದ್ದು, ಗ್ರೇ ಕಲರಲ್ಲಿ. ಬಟ್ ನಾನು ಆ್ಯಸ್ ಅ ಗಿಫ್ಟ್ ಅವ್ರಿಗೆ ಏನು ಕೊಡ್ಬೋದು? ಮೇ ಬಿ ಅ ಡೈನಿಂಗ್ ಟೇಬಲ್, ಮೇ ಬಿ ಅ ಕಾಟ್, ಏನೋ ಅಂದ್ಕೊಂಡಿದ್ದೀನಿ. ಸೊ ತಾತನ ಕರ್ಕೊಂಡು ಬಂದಿದ್ದೀನಿ. ಇನ್ಫ್ಯಾಕ್ಟ್ ಅತ್ತಿನೇ ಕೇಳಿದ್ರು, ಅಲ್ಲ ಅಪ್ಪ ಅಮ್ಮನ ಮನೆ ಹೋಗ್ಲಿಕ್ಕೆ ನೀನೇನು ಕೊಟ್ಟೇ ಇಲ್ವಾ, ಏನು ಕೊಡೋದು, ಎಲ್ಲರೂ ಕೊಡ್ತಾ ಇದ್ದಾರಲ್ವಾ ಗಿಫ್ಟ್ ಅಂತ. ಸೊ ಎಸ್, ಐ ಆಮ್ ಹಿಯರ್ ಟುಡೇ. ನೋಡ ಏನೆಲ್ಲ ಸಿಗುತ್ತೆ ಅಂತ. ಬಜೆಟ್ ಗಿಫ್ಟಿಂಗ್ ಆಪ್ಷನ್ಸ್ಗೆ ಏನೆಲ್ಲ ತೋಜಲೆ ಮಸ್ತ್ ಇರೆಗು ಸೋಫಾಸ್ ಆಪ್ಷನ್ ಪೋಲಿ ಬೇಸಿಕ್ ಪಡ್ಕೊಂಡು ಸೋಫಾ ದೊಡ್ಡಗು ಟಿಪಾಯ್ ಅಂಚ ಕೋಮು ಅಂತ ಕೊರೋಲಿ. ಎಷ್ಟು ಬರುತ್ತೆ ಪ್ರೈಸ್ ಸೋಫಾ ಸೆಟ್ ಗಿಫ್ಟಿಗಾದ್ರೆ? ಒಂದು 19,900 ಇಂದ ಸ್ಟಾರ್ಟಿಂಗ್, ಒಂದು ಮಿನಿಮಮ್ ರೇಂಜ್. ಒಂದು ಒಂದೇ ಕಾಣೆ ಇದು ಕ್ವೀನ್ ಸೈಜ್ ಅಂಚೆ ಒಂದು 27,900 ಮುಟ್ಟ ಬರ್ಬೋದು. ಸಾಲಿಡ್ ವುಡ್ಡೇ ಟೀ ಕುಡ್, ಲೋಕಲ್ ಟೀ ಕುಡ್, ಲೋಕಲ್ ಇದು ಬಾಳಿಕೆ ಕೂಡ ಲೈಟ್ ಬರ್ಕೊಂಡು. ಒಂದು ಕಿಂಗ್ ಸೈಜ್, ಒಂದು ಕಿಂಗ್ ಸೈಜ್ ಕ್ವೀನ್ ಇಜ್ಜೆ ನೆಟ್ ಕ್ವೀನ್ ಲ ಬರ್ಕೊಂಡು. ಒಂಜಿ ಬಾಕ್ಸ್ ಟೈಪ್ ದ ಬೋರ್ಡು, ಒಂಜಿ ನಾರ್ಮಲ್ ಬೋರ್ಡು. ಇಜಿನ ರಡ್ಡಿಲ ಬಾಕ್ಸ್ ಟೈಪ್ ದಂಡ ಏನ್ ರೇಂಜ್ ಬರುವ ಇಂಕ? ಇದು ಅರೌಂಡ್ 18,000 ನಮ್ಮ ಸ್ಟಾರ್ಟಿಂಗ್ ಕೊರ್ಪ. 18,900 ವಿತ್ ಸ್ಟೋರೇಜ್ ಡ್ರವರ್ ಬರ್ಕೊಂಡು. ಐಟಿ ರೇಟ್ ಬೋರ್ಡ್ ಅಂಡ ಹೈಡ್ರೋಲಿಕ್ ಮ್ಯಾನ್ಯುವಲ್ ಟಾಪ್ ಲಿಫ್ಟ್ ಬೋರ್ಡ್ ಅಂಡ ಮ್ಯಾನ್ಯುವಲ್ ಟಾಪ್ ಲಿಫ್ಟ್. ಎಂಕ್ಲೆಗ್ ಎಡ್ಡೆದ ಕ್ವಾಲಿಟಿ ಇದೆ. ಎಂಕ್ ರಡ್ ಕ್ವೀನ್ ಸೈಜ್ ಬೆಡ್ ಗೆ ತೊಂದಾಲು, ಒಂದು ಕಾಟ್ ಗೆ ತೊಂದಾಲು. ಅಪ್ರಾಕ್ಸಿಮೇಟ್ ಇರೆಗ್ ಟೀ ಕುಡ್ ನಾರ್ಮಲ್ ಆಗಿ ಬರ್ತದೆ. ಒಂದು ಹೈಡ್ರೋಲಿಕ್ ಪಾಂಡ ಅಂಡ ಅಥವಾ ನಾರ್ಮಲ್ ಮ್ಯಾನ್ಯುವಲ್ ಟಾಪ್ ಲಿಫ್ಟ್ ಡೋರ್ ಪಾಂಡ ಅಂಡ 29,900 ಸ್ಟಾರ್ಟ್ ಹಾಕೊಂಡು ಪರ್ ಪೀಸ್. ನೋಡಿದ್ರ, ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ನಾರ್ಮಲಿ ಇಲ್ಲಿ ಸ್ಟೋರೇಜ್ ಇರುತ್ತೆ, ಬಟ್ ಇದರಲ್ಲಿ ಈವನ್ ದಿಸ್ ಪ್ಲೇಸ್ ಹ್ಯಾಸ್ ಸ್ಟೋರೇಜ್. ವೆರಿ ಫ್ಯಾನ್ಸಿ. ಸೀಕ್ರೆಟ್ ಆಗಿ ಏನಾದ್ರೂ ಇಟ್ರೆ ಕಳ್ರಿಗೂ ಗೊತ್ತಾಗಲ್ಲ. ಈ ತರ ಬೆಡ್ ಮ್ಯಾಚ್ ಆಗೋ ತರ ಈ ವಾರ್ಡ್ರೋಬ್ ಇದೆ. ನೈಸ್ ಸ್ಪೇಸ್ ಇದು. ಗುಡ್. ಅಲ್ಮೈರಾ ರೆಡಿಮೇಡ್. ಇದಕ್ಕೆ ಎಷ್ಟು ಇದು? 19,000. ಇದಾದ್ರೆ ಇದು 34,000. ಅಂದ್ರೆ ಇದು ಹೈಡ್ರೋಲಿಕ್, ಸಾರಿ ಹಾಫ್ ಹೈಡ್ರೋಲಿಕ್ 3-4 ಲಿಫ್ಟ್ ಬರುತ್ತೆ. ಇದಕ್ಕೆ ಬ್ಯಾಕ್ ಬರ್ತದಾ? ಓಕೆ, ನೈಸ್. ಇದು 19,000 ಸೋಫಾ. ಓಕೆ, ಇದು 19,000 ಸೋಫಾ ಸೆಟ್ ಅಂತೆ, ವಿಚ್ ಇಸ್ ಗುಡ್ ಅಲ್ವಾ? 2+3 5 ಸೀಟರ್ ಇದೆ. ಅಂಡ್ ಗಿಫ್ಟಿಂಗ್ ಆಪ್ಷನ್ಸ್ಗೆ ಇಟ್ಸ್ ಆಕ್ಚುಲಿ ನೈಸ್. ಇವಾಗ ಕಸ್ಟಮೈಸೇಷನ್ ಮಾಡಿ ನನಗೆ ಇವಾಗ ಬೇಕು ಅಂದ್ರೆ ಎಷ್ಟು ಸಮಯ ಬೇಕಾಗುತ್ತೆ ನಿಮಗೆ? ನಾವು 1 ವೀಕ್ ತಗೊಳ್ತೇವೆ. ವಿದಿನ್ 1 ವೀಕ್ ಡೆಲಿವರಿ ಆಗುತ್ತಾ?
ಗ್ರೇಟ್. ಇನ್ನ ಕೆಲವರಿಗೆ ಓಲ್ಡ್ ಸ್ಟೈಲ್ ಸೋಫಾ ಸೆಟ್ ಇಷ್ಟ ಇರುತ್ತೆ, ಮನೆ ತುಂಬಾನೇ ಟ್ರೆಡಿಷನಲ್ ಆಗಿ ಸೆಟಪ್ ಮಾಡಿರ್ತಾರೆ, ಅವ್ರಿಗೆ ಒಂದು ಮಾತಾ ಟ್ರೆಡಿಷನಲ್ ಕರೆಕ್ಟ್ ಶೋ ಕೊಡೋಂಗಿಲ್ಲ. ಒಂದಾಡ ಏತ್ ರೇಂಜ್ ಒಂದು 26,000 26,000 3+2 ಒಂದೇನು ಪರ್ ಚೇರ್ 3,800 ಬರ್ಕೊಂಡು. ಸೊ ಸೆಟ್ ಚೇರ್ ಮತ್ತೆ ಟೇಬಲ್ ಆದ್ರೆ ಎಷ್ಟು ಇವಾಗ ನನಗೆ 39,000 ಇದು 39,000 ತನಕ ಆಗ್ತದೆ ಫುಲ್ ಸೆಟ್. ಅದು ಫುಲ್ ಸೆಟ್ ಆದ್ರೆ ಎಷ್ಟು ಮಾರ್ಬಲ್ದು 55 ತನಕ ಅದು ಬರುತ್ತೆ. 55 ತನಕ ಆಗುತ್ತೆ. ಬಟ್ ಲುಕ್ ಅದೇ ಆಬ್ವಿಯಸ್ಲಿ ದಟ್ಸ್ ವೆರಿ ಕ್ಲಾಸಿ ಅಲ್ಲ 55 Italian marble ಅದು. ಅದೇ ಬಟ್ ಇದು ಬ್ರೇಕ್ ಆಗಲ್ಲ. ನಮ್ಮ ಫ್ಯಾಮಿಲಿನಲ್ಲಿ ಇದೆಲ್ಲ ಇದೆ ಕೆಲವೊಬ್ಬರ ಹತ್ರ, ಇದು ಬ್ರೇಕ್ ಆಗಲ್ಲ. ಇಟ್ಸ್ ಆಲ್ಸೋ ವೆರಿ ಸ್ಟ್ರಾಂಗ್ ಅಲ್ಲ. ಅಪ್ಪ ಅಮ್ಮನ ಹೊಸ ಮನೆಗೆ ಅವ್ರಿಗೇನು ಇಷ್ಟ ಆಗುತ್ತೆ ಆ ಗಿಫ್ಟ್ನ ಕೊಟ್ಟರೆ ಅವ್ರಿಗೆ ಯೂಸ್ ಆದರೆ ಖುಷಿ ಆಗುತ್ತೆ ಅಲ್ವಾ, ಆ್ಯಂಡ್ ಲಾಸ್ಟ್ ಫಾರ್ ಎವರ್. ಸೊ ಹಾಗಾಗಿ ಒಳ್ಳೆ ಇನ್ವೆಸ್ಟ್ಮೆಂಟ್ ಇರುವಂಥ ಫರ್ನಿಚರ್ ಕೊಡೋಣ ಅಂತ ಯೋಚನೆ ಬಂತು ಅಮ್ಮನ ಜೊತೆಗೆ. ಅದಕ್ಕೋಸ್ಕರ ಬಂದಿರೋದು ಸುಧಾ ಫರ್ನಿಚರ್. ಒಂದೇ ಇಷ್ಟ ಸೈಡಲ್ಲಿ ಫೇವ್ರೇಟ್ ಡ್ರಾಯರು. ಇದ್ರಲ್ಲಿ ನಿಮ್ಗೆ ಏನು ಕಂಪ್ಲೇಂಟ್ಸ್ ಬರುದಿಲ್ಲ, ಯಾಕಂದ್ರೆ ನೆಲದಿಂದಾನೇ store ಯಾಕಂದ್ರೆ ಮಾಡ್ಬೋದಲ್ಲ. ಇದು ಇತ್ತುವಾಗ ಇನ್ನೊಬ್ಬರಿಗೆ ಡಿಪೆಂಡ್ ಆಗ್ಬೇಕು, ಇದಾದ್ರೆ ನಾನು ಎಳಿಬೋದಲ್ವಾ. ಈಸಿಲಿ ಕಂಪ್ಲೇಂಟ್ಸ್ ಏನಿಲ್ಲ. ಇರೋದು ಐಟಮ್ ಇಟ್ರೆ ಈಸಿ ಎಳಿಬೋದಲ್ಲ. ಅದೇ ನಿಮಗೆ ಕೆಳಗಡೆ ಕ್ಲೀನ್ ಮಾಡ್ಬೇಕಂದ್ರೆ ಫುಲ್ ಹೊರಗಡೆ ತೆಗೆದು ಕ್ಲೀನ್ ಮಾಡಿ ಒಳಗಡೆ ಹೌದು. ಎಷ್ಟು ಇದಾದ್ರೆ 29,900 ಯಾವ ವುಡ್ ಇದು ಪೀಕ್. ಡಿಟೇಮ್ ಅಲ್ಲ ಸೈಜಾ? ಸೊ Bedroom ಇದು table size. ಬುಕ್ ಆಗ್ತದೆ ಒಂದು EGG. ಓಕೆನಾ ಒಂದು ಇದು ನಮ್ಮ ಓನ್ ಮ್ಯಾನುಫ್ಯಾಕ್ಚರ್. ಕಲರ್ ಓಕೆನಾ? ಕಲರ್ ಹೆಂಗೆ ಇಷ್ಟ ಉಂಟು ಎಲ್ಲ ಹಾಕೊಂಡು. ಸಾಕು ಬಂದಿದ್ದಾನೆ ಕಲರ್. ಇನ್ಸುಲೇಟರ್ ಅಡ್ಡ ಬೋರ್ಡ್ ಇತ್ತು ನತ್ತೆ ಅಣ್ಣಾಗ್ಬಿಟ್ಟ ಕಲರ್ ಚೇಂಜ್ ಮಾಡ್ತಾರೆ. ಈಗ ನೆಟ್ ಕಲರ್ ಚೇಂಜ್ ಮಾಡ್ಕೊಳ್ಳಿ. ಒಂದೇ ಕಲರ್ ತೋಜಲೆ ಈಗ ಅಮ್ಮಂಗೇನು ಇಷ್ಟ ಆಯಿತು ಅಂತ ಗೊತ್ತಾಯ್ತಲ್ವ. ಸೊ ಇವಾಗ ಏನು ಮಾಡಬೇಕು, ಕಲರ್ ಸೆಲೆಕ್ಷನ್ ಮಾಡಬೇಕು. ಆ್ಯಂಡ್ ಇಲ್ಲಿ ಬ್ಯೂಟಿಫುಲ್ ಸೋಫಾ ಸೆಟ್ಸ್ ಕೂಡ ನೋಡಿದೆ ಈ ಥರದ್ದು. ಸೊ ಮನೆಯಲ್ಲಿ 2 ಕ್ವೀನ್ ಸೈಜ್ ಮ್ಯಾಟ್ರೆಸ್ ಇರೋದ್ರಿಂದ ಅದಕ್ಕೆ ಸೂಕ್ತವಾದಂತ ನಾನು ಕಾಟ್ನ ಸೆಲೆಕ್ಟ್ ಮಾಡಬೇಕು. ಆ್ಯಂಡ್ ಸ್ಟೋರೇಜ್ ಇದ್ರೆ ಇಟ್ಸ್ ವೆರಿ ಹೆಲ್ಪ್ಫುಲ್ ಅಲ್ವಾ, ಯಾವತ್ತಿಗೂ ನಾವೇನಾದ್ರೂ ಸ್ಟೋರ್ ಮಾಡ್ತಾನೆ ಇರ್ಬೋದು. ಆಲ್ಸೋ ಇದನ್ನ ಮಾಡಿಫೈ ಮಾಡಬೇಕು ಅಂತಲ್ಲ, ಕಸ್ಟಮೈಸೇಷನ್. ಇವಾಗ ಅಲ್ಲಿ ಹೆಡ್ ಬೋರ್ಡ್ ಇದೆಯಲ್ಲ, ಅದಕ್ಕೆ ಕುಷನ್ ಹಾಕಿದ್ರೆ ಇನ್ನ ಲುಕ್ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇದರ ಕಲರ್ ವುಡ್ ಕಲರ್ ಅಲ್ಲಿ ಇದೆ, ಬಟ್ ಇದಕ್ಕೆ ಒಂದ್ ಸ್ವಲ್ಪ ಡಾರ್ಕ್ ಬ್ರೌನ್ ಶೇಡ್ ಕೊಟ್ರೆ ಇಟ್ ಲುಕ್ಸ್ ಈವನ್ ಮೋರ್ ನೈಸ್ ಇನ್ ದ ಹೌಸ್ ಅಂತ ಆ ಶೇಡ್ಗೆ ಮಾಡಿಸೋದಕ್ಕೆ ಹೇಳಿದೀವಿ. ವಿಚ್ ಮೀನ್ಸ್ ಇಲ್ ಟೇಕ್ 7 to 10 days ಅಪ್ರಾಕ್ಸಿಮೇಟ್ಲಿ. ಅಂಡ್ ಯಾ ಮೈ ಗಿಫ್ಟ್ ಇಸ್ ರೆಡಿ. ವೆರಿ ಇಂಪಾರ್ಟೆಂಟ್ ಇವಾಗ ಬಿಲ್ಲಿಂಗ್. ಲೆಟ್ ಅಸ್ ಗೋ. ವುಡ್ ಕಲರ್ ಸೆಲೆಕ್ಷನ್ ಆದ್ಮೇಲೆ ಇವಾಗ ಕುಷನ್ ಯಾವ ಕಲರ್ ಕಾಂಪ್ಲಿಮೆಂಟ್ ಆಗುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಬೇಕಲ್ವಾ. ಸೊ ನಾನು ಅಣ್ಣ ಅಮ್ಮ ಅದನ್ನ ಮ್ಯಾಚ್ ಮಾಡ್ತಾ ಇದೀವಿ. ಅಂಡ್ ವಿ ಲೈಕ್ ದಿಸ್. ಓಕೆ, ಅಮ್ಮ ನಾನು ಅಣ್ಣ ಬಂದ್ಬಿಟ್ಟು ಇಲ್ಲಿ ಸೆಲೆಕ್ಷನ್ ಮಾಡಿದ್ದಾಯ್ತು. 2 ಕ್ವೀನ್ ಸೈಜ್ ಕಾಟ್, ಅದಕ್ಕೆ ಸ್ಟೋರೇಜ್ ಸ್ಪೇಸ್ ಇದೆ, ಅದ್ರ ಜೊತೆಗೆ ಕುಷನ್ ಬೇರೆ, ಹೆಡ್ ಬೋರ್ಡ್ ಹತ್ರ ಕುಷನ್ ಕೊಡ್ತೀವಲ್ಲ ಅದು ಕೂಡ. ಆ್ಯಂಡ್ 10,000 ಅಡ್ವಾನ್ಸ್ ಪೇ ಮಾಡಿದ್ದೀನಿ. ಇನ್ನು ಉಳಿದಿರೋದು ಡೆಲಿವರಿ ಟೈಮ್ನಲ್ಲಿ, ರೈಟ್? ಸೊ ಹೋಪ್ಫುಲಿ ಬೈ 25th ಬರುತ್ತೆ. ಹೋಪ್ಫುಲಿ ಲೆಟ್ ಅಸ್ ಸಿ. ಸೇಫ್ ಆಗಿ, ನೀಟಾಗಿ, ಕಂಪ್ಲೀಟ್ ಗುಡ್ ವರ್ಕ್. ಯಾ ಆ್ಯಂಡ್ ಐ ಥಿಂಕ್ ಇಲ್ಲಿರುವಂಥ ಕಲೆಕ್ಷನ್ಸ್ ನೋಡಿ ಇಷ್ಟ ಆಯಿತು. ಬಜೆಟ್ ಇಸ್ ಡೆಫಿನೆಟ್ಲಿ ಗುಡ್ ಬಿಕಾಸ್ ಇದಿರುವಂಥ ಪ್ರೈಸಲ್ಲಿ ವಿ ಆಲ್ಸೋ ಗಾಟ್ ಅ ಡಿಸ್ಕೌಂಟ್. ನಾನು ನೋಡಿರುವಂಥ ಸೆಲೆಕ್ಟ್ ಮಾಡಿರುವಂಥ ಪೀಸ್ ಯಾವುದು ಅಂತಲೂ ನೋಡಿದ್ರಲ್ವಾ. ಖುಷಿ ಆಗಿದೆ ಈಗ? ತುಂಬಾ ಖುಷಿ ಆಯ್ತು. ಆಲ್ ರೈಟ್. ಸೊ ನನ್ನ ಕಡೆಯಿಂದ ಗಿಫ್ಟ್ ಇಸ್ ಡನ್. ಅತ್ತೆ ಕೇಳ್ತಾ ಇದ್ರು ಏನು ಕೊಟ್ಟಿಲ್ಲ, ವಾಟ್ ಆರ್ ಯು ಗಿವಿಂಗ್ ಅಂತ. ಆ್ಯಕ್ಚುಲಿ ಏನು ಐಡಿಯಾ ಇರಲಿಲ್ಲ ಇಲ್ಲಿ ಬಂದು ತಗೋಬೇಕು ಅಂತ. ಹಾಗೆ ನೋಡ್ತಾ ಐ ವಾಸ್ ಲೈಕ್ ಓಕೆ ಮೇ ಬಿ ಇಲ್ಲೇ ಗಿಫ್ಟ್ ಮಾಡಿದ್ರೆ ಇಟ್ಸ್ ಫೈನ್ ಅಂತ. ಸೊ ಯಾ, ಐ ಹೋಪ್ ಮೈ ಫ್ಯಾಮಿಲಿ ಈಸ್ ಆಲ್ಸೋ ಹ್ಯಾಪಿ ಗಿಫ್ಟ್ ಮಾಡಿದ್ದೀನಿ ಅಂತ. ಇನ್ನೇನೇ ಇದ್ರು ಅವ್ರ ಮನೆಗೆ ಬರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಟೈಮ್ ಆಗಿರೋದು 4 ಗಂಟೆ. ವಿ ಟು ಗೋ ಅಂಡ್ ಈಟ್ ಸಮ್ ಗುಡ್ ಫುಡ್. ಇವಾಗ ಮಲ್ಬಾರ್ ಹತ್ರನೇ ವೈಟ್ ಲೋಟಸ್ ಅನ್ನೋ ಹೋಟೆಲ್ ಇದೆ. ಉಡುಪಿಯವರಾದ್ರೆ ನಿಮಗೆ ಗೊತ್ತಿರುತ್ತೆ. ಸೊ ಅಲ್ಲಿ ಹೋಗಿ ವಿ ಹ್ಯಾಡ್ ಸ್ನ್ಯಾಕ್ಸ್ ಬಿಕಾಸ್ 4 ಗಂಟೆಗೆ ಊಟ ಎಲ್ಲೂ ಸಿಗಲಿಲ್ಲ ನಮಗೆ. ಅದಾದಮೇಲೆ ಬ್ಯಾಕ್ ಟು ಮಲ್ಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್. ಇಲ್ಲಿ ನೀವು ನೋಡ್ತಾ ಇರುವಂಥ ಜ್ಯುವೆಲ್ರೀಸ್ನಲ್ಲಿ ಒಂದು ಪೀಸ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ವೇಟ್ ಟಿಲ್ ಎಂಡ್ ಆ್ಯಂಡ್ ನಿಮಗೂ ಗೊತ್ತಾಗುತ್ತೆ. ಲವ್ಲಿ ಅಲ್ವಾ? ಐ ರಿಯಲಿ ಲೈಕ್ ದಿಸ್. ಆಫ್ಟರ್ ಅ ಲಾಟ್ ಆಫ್ ಡಿಸ್ಕಷನ್ಸ್ ನನ್ನ ಜ್ಯುವೆಲ್ರಿ ಸೆಲೆಕ್ಟ್ ಆಯಿತು. ಲಾಂಗ್ ಸರ, ಅದ್ರ ಜೊತೆಗೆ ಒಂದು ಬ್ರೇಸ್ಲೆಟ್ ಆ್ಯಂಡ್ ಇನ್ನು ಉಳಿದಿದೆ ಅಂತ 1 ಗ್ರಾಮ್ ಗೋಲ್ಡ್ ಕಾಯಿನ್. ಸೊ ಬೇಸಿಕ್ಲಿ ನಾನು ತಗೊಂಡಿರುವಂಥ ಜ್ಯುವೆಲ್ರಿ ಪ್ರೈಸ್ ಎಷ್ಟು ಗೊತ್ತಾ? 3,22,000. ಬಟ್ ಇವಾಗ ನಾನು ಪೇ ಮಾಡ್ತಾ ಇರೋದು 2,75,466. ಇದರಲ್ಲಿ ಆ್ಯಕ್ಚುಯಲ್ ಗೋಲ್ಡ್ ಪ್ರೈಸ್ 2,63,000. ಆ್ಯಂಡ್ ಸದ್ಯಕ್ಕೆ ನಾನು ವ್ಯಾಲ್ಯೂ ಕೊಡಬೇಕಾಗಿರೋದು 400 rupees ಎಕ್ಸ್ಟ್ರಾ. ದ್ಯಾಟ್ಸ್ ಇಟ್. ಮೇಕಿಂಗ್ ಚಾರ್ಜಸ್ ಏನು ಬರೋದಿಲ್ಲ. ಸೊ 0 ಮೇಕಿಂಗ್ ಚಾರ್ಜಸ್. ಈ ಜ್ಯುವೆಲ್ರಿ ನಾನು ಏನು ತಗೊಂಡಿದ್ದೀನಿ ಇದಕ್ಕೆ 18% ಮೇಕಿಂಗ್ ಚಾರ್ಜಸ್ ಇತ್ತು, ವಿಚ್ ಇಸ್ ಬಿಕಮ್ ನಿಲ್. ಸೊ ಇದರಿಂದ ನನಗೊಂದು ಬ್ರೇಸ್ಲೆಟ್ ಕೂಡ ತಗೊಳಕ್ಕಾಯ್ತು ಎಕ್ಸ್ಟ್ರಾ. ಇದ್ರ ಜೊತೆಗೆ ಇನ್ನೂ ಉಳಿದಿತ್ತು ಅಂತ ಕ್ಯಾಶ್. ವಿ ಚೋಸ್ ಅ ಗೋಲ್ಡ್ ಕಾಯಿನ್. ಬೆಳಿಗ್ಗೆಯಿಂದ ಸಂಜೆ ತನಕ ನಮ್ಮ ಜೊತೆ ಇದ್ದು ವೆರಿ ಪೇಷಂಟಿಂದ ನಮ್ಗೆ ಬೇಕಾಗಿರುವಂಥ ಜ್ಯುವೆಲ್ರೀಸ್ನ ಸೆಲೆಕ್ಟ್ ಮಾಡಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್.
ಕಾಂಪ್ಲಿಮೆಂಟ್ರಿ ಆಗಿ ನನಗೆ ಇನ್ಶೂರೆನ್ಸ್ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ಇವಾಗ ಯಾರಾದರೂ ಕಳ್ತನ ಮಾಡಿ ಅದಕ್ಕೆ ನಾನು FIR ಹಾಕಿದ್ರೆ ಆ್ಯಂಡ್ ಪೊಲೀಸ್ ಕೇಸ್ ಎಲ್ಲ ಆದರೆ ಆ್ಯಂಡ್ ಅದರ ಪ್ರೂಫ್ ಎಲ್ಲ ಇದ್ದರೆ ಆಫ್ಕೋರ್ಸ್ ನನಗೆ ಅದರ 80% ವ್ಯಾಲ್ಯೂ ಅಷ್ಟು ಕೊಡ್ತಾರೆ ವಾಪಸ್, ವಿಚ್ ಇಸ್ ಅ ಗುಡ್ ಥಿಂಗ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ದಿಸ್ ಕಾಂಪ್ಲಿಮೆಂಟ್ರಿ. ಸೊ ಎಸ್, ನಾವು ಸ್ಕೀಮ್ನ ಕಂಟಿನ್ಯೂ ಮಾಡ್ತೀವಿ ಆ್ಯಂಡ್ ನೀವು ಮಾಡಿ. ಇಟ್ಸ್ ಅ ಗುಡ್ ವೇ ಟು ಸೇವ್. ಥ್ಯಾಂಕ್ ಯು. ಇದೆಲ್ಲ ಆದಮೇಲೆ ನಾನು ಅಮ್ಮ ಡಿಮಾರ್ಟಿಗೆ ಹೋದ್ವಿ. ಕ್ವಿಕ್ಕಾಗಿ ಒಂದು ಶಾಪಿಂಗ್ ಮಾಡಬೇಕಾಗಿತ್ತು ಆ್ಯಂಡ್ ಹಾಗೆಯೇ ನಮ್ಮ ರಿಲೇಟಿವ್ಸ್ನ ಮೀಟ್ ಮಾಡಿದ್ವಿ. ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟವಾಗಿರುತ್ತೆ. ಇಷ್ಟವಾದಲ್ಲಿ ಮಿಸ್ ಮಾಡದೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಉಡುಪಿ ರೆಸಿಡೆನ್ಸಿ ಊಟ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಸೊ ವಿ ಹ್ಯಾಡ್ ಡೆಫಿನೆಟ್ಲಿ ಅ ಗ್ರೇಟ್ ಟೈಮ್ ವಿತ್ ನಿಮಿತಾ ಆಂಟಿ. ಲಾಟ್ಸ್ ಆಫ್ ಲವ್. ಬಾಯ್.